ಬೆಳ್ತಂಗಡಿಯಲ್ಲಿ ಇಂದು ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮವನ್ನ ಗೋವಿಂದ ಕಾರಜೋಳ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದ್ದಾರೆ. ಬಳಿಕ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಲೋಕೋಪಯೋಗಿ ಇಲಾಖೆಯಿಂದ ಅತಿ ಹೆಚ್ಚು ಅನುದಾನ ಬಿಡುಗಡೆಗೊಳಿಸಿ ತಾಲೂಕು ಅಭಿವೃದ್ಧಿಗೆ ಸಹಕರಿಸಿದ ಗೋವಿಂದ ಕಾರಜೋಳ ಅವರನ್ನ ಅಭಿನಂದಿಸಲಾಯಿತು. ಈ ವೇಳೆ ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜಾ, ಸಂಸದ ನಳಿನ್ ಕುಮಾರ್ ಕಟೀಲ್, ಪ್ರತಾಪ್ ಸಿಂಹ ನಾಯಕ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ನಮ್ಮ ತಾಲೂಕಿನ ಅಭಿವೃದ್ಧಿಯ ದೃಷ್ಟಿಯಿಂದ, ನಮ್ಮ ತಾಲೂಕಿನ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಇನ್ನೂ 100 ಕೋಟಿ ಅನುದಾನ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬೇಕು. ಆ 100 ಕೋಟಿ ಅನುದಾನ ಬಂದರೆ ನಮ್ಮ ಕಾರ್ಯಕರ್ತರು ಚುನಾವಣೆ ಸಂದರ್ಭದಲ್ಲಿ ಏನು ಹೇಳಿದರು, ನಮ್ಮ ಕಾರ್ಯಕರ್ತರು ಜನರ ಅಭಿವೃದ್ಧಿಯ ದೃಷ್ಟಿಯಿಂದ ಏನು ಮಾತನ್ನು ಕೊಟ್ಟಿದ್ರು ಆ ಮಾತು ಉಳಿಸಿಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಆ ಶಕ್ತಿ ಇರತಕ್ಕಂಥ ಮಂತ್ರಿ ಅವರು ಯಾರು ಅಂತ ಕೇಳಿದ್ರೆ ಅದು ಗೋವಿಂದ ಕಾರಜೋಳ ಸಾಹೇಬರು. ಯಾಕಂತ ಹೇಳಿದ್ರೆ ಗೋವಿಂದ ಕಾರಜೋಳ ಸಾಹೇಬರು ಮುಖ್ಯಮಂತ್ರಿಗಳ ಹತ್ರ ಹೋದರೆ ಮುಖ್ಯಮಂತ್ರಿಗಳು ಇನ್ನಿಷ್ಟವರೆಗೆ ಇಲ್ಲ ಅಂತ ಹೇಳಿದ್ದು ನಾನಂತೂ ನೋಡಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಅನ್ಯೋನ್ಯ ಸಂಬಂಧ ಇರತಕ್ಕಂಥವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಗೋವಿಂದ ಕಾರಜೋಳ ಸಾಹೇಬರು. ಅದರಿಂದಾಗಿ ನನಗೆ ವಿಶ್ವಾಸ ಇದೆ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಗ್ರಾಮೀಣ ಪ್ರದೇಶದ ರಸ್ತೆಗಳ ಅಭಿವೃದ್ಧಿಯ ದೃಷ್ಟಿಯಿಂದ ಇನ್ನಷ್ಟು ಅನುದಾನಗಳು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬರಲಿಕ್ಕೆ ಸನ್ಮಾನ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಸಾಹೇಬರು ಮತ್ತು ಈ ರಾಜ್ಯದ ರಾಜ್ಯಾಧ್ಯಕ್ಷರು ನಮ್ಮ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ರು ಜೋಡೆತ್ತಿನ ರೀತಿಯಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ನಮ್ಮೊಟ್ಟಿಗೆ ನಿಲ್ತಾರೆ ಅನ್ನುವಂಥ ಭರವಸೆಯನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಅಭಿವೃದ್ಧಿಯ ದೃಷ್ಟಿಯಿಂದ 81 ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳು ಒಂದು ಸಲ ಎದ್ದು ನಿಂತು ನಮ್ಮ ಗ್ರಾಮೀಣ ರಸ್ತೆಗಳ ಬೇಡಿಕೆಗೆ ಚಪ್ಪಾಳೆಯ ಮೂಲಕ ಮನವಿಯನ್ನು ನೀವು ಕೊಡಬೇಕು ಎನ್ನುವಂಥದ್ದನ್ನು ಈ ಸಂದರ್ಭ. ಇವತ್ತು ರೈತರಿಗೆ ಗೊತ್ತಿದೆ, ಈ ದೇಶದಲ್ಲಿ ಎಲ್ಲಿಯಾದರೂ ರೈತನ ಅಕೌಂಟಿಗೆ 6,000 ರೂಪಾಯಿಗಳನ್ನು ಹಾಕಿದ ಏಕೈಕ ಪ್ರಧಾನಮಂತ್ರಿ ಇದ್ದರೆ ಅದು ನರೇಂದ್ರ ಮೋದಿ. ಫಸಲ್ ಭೀಮಾ ಯೋಜನೆ ಅಂತಂದಿದ್ರೆ ಅದು ನರೇಂದ್ರ ಮೋದಿ. ಹಾಗಾಗಿ ಕೃಷಿಕನಿಗೆ ಗೊತ್ತಿದೆ, ನಮ್ಮ ಸಂಕಷ್ಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾಳಷ್ಟು ಜನ ಇಲ್ಲಿ ರಾಜ್ಯದಲ್ಲಿ ಅಧಿಕಾರ ಇದ್ದಾಗ ಕಾಂಗ್ರೆಸ್ನವ್ರಿಗೆ ನೆನಪಾಗುತ್ತೆ, ದಲಿತ ಮುಖ್ಯಮಂತ್ರಿ, ದಲಿತ ಮುಖ್ಯಮಂತ್ರಿ, ದಲಿತ ಮುಖ್ಯಮಂತ್ರಿ. ಅಧಿಕಾರ ಇದ್ದಾಗ ಖರ್ಗೆಯನ್ನು ಮಲಗಿಸಿದ್ರಿ, ಅಧಿಕಾರಕ್ಕಿದ್ದಾಗ ಪರಮೇಶ್ವರನ್ನು ಮಲಗಿಸಿದ್ರಿ. ಆದರೆ ಭಾರತೀಯ ಜನತಾ ಪಾರ್ಟಿ ಇದನ್ನು ಉಲ್ಲೇಖ ಮಾಡಲಿಲ್ಲ. ನಾವು ವಸುದೈವ ಕುಟುಂಬಕಂ ಚಿಂತನೆಯವರು. ಆದರೆ ಯೋಚನೆ ಮಾಡಿ, ಈ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಗೋವಿಂದ ಕಾರಜೋಳಿಗೆ ಕೊಟ್ಟು ದಲಿತ ಮುಖ್ಯಮಂತ್ರಿಯ ನೆನಪುಗಳನ್ನು ಮಾಡಿರ್ತಕ್ಕಂಥ ನಮ್ಮ ಸರ್ಕಾರ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ವಿಚಾರಧಾರೆಯನ್ನು ಪ್ರಜಾಪ್ರಭುತ್ವದ ಕಲ್ಪನೆಗಳನ್ನು ಕೊಟ್ಟು ಇವತ್ತು ಈ ದೇಶದ ರಾಷ್ಟ್ರಪತಿಯನ್ನು ಮಾಡಿದರೆ ಅದು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಹೇಳಿದೆ, ನಿಮ್ಮ ರಾಜಕಾರಣ, ನಿಮ್ಮ ಹಿಡಿತ ಎಲ್ಲವೂ ಆಡಳಿತದ ಕಡೆ, ಈ ದೇಶದ ಹಿತದ ದೃಷ್ಟಿಯಿಂದ ಇಲ್ಲ, ಸಾಮಾಜಿಕ ನ್ಯಾಯದ ಅಡಿಯಲ್ಲಿಲ್ಲ. ನೀವೆಲ್ಲ ಇನ್ನು ಮಾತುಗಳನ್ನು ಬಿಡಿ ಅಂತ ಹೇಳುವಂಥದ್ದನ್ನು ಸಿದ್ದರಾಮಣ್ಣನವರಿಗೆ ಹೇಳ್ತೇನೆ. ನೀವೆಲ್ಲ ರಾಜಕಾರಣದ ಮಾತುಗಳನ್ನು ನಾಟಕ ಮಾಡಬೇಡಿ. ನಿಮಗೆ ಸರಿಯಾಗಿರ್ತಕ್ಕಂಥ ಪರಿಕಲ್ಪನೆ ಇದ್ದರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಗೋವಿಂದ ಕಾರಜೋಳರಂಥ ಹಿರಿಯರನ್ನು, ಸಜ್ಜನಿಕೆ ರಾಜಕಾರಣಿಯನ್ನು ಹೇಗೆ ಗೌರವಿಸುತ್ತಾ ಹಾಗೆ ನೀವು ಗೌರವಿಸಬೇಕಿತ್ತು. ಇವತ್ತು ನೀವು ಗೌರವಿಸಿಲ್ಲ. ಇವತ್ತು ಕೆಲವು ತೋಂಟು ಮಾಂಟುಗಳು ಇಲ್ಲಿ ಪ್ರಾರಂಭ ಆಗಿದ್ದಾರೆ. ತಾಂಟು ಮಾಂಟುಗಳು ಕರೀತಾರೆ ಹರೀಶ್ ಪೂಂಜಾರನ್ನ, ಬನ್ನಿ ಏನು ಹೇಳ್ತಾರೆ? ಜೋರು ಹೇಳಿ, ಏನು ಹೇಳ್ತಾರೆ? ಸ್ವಾಮಿ, ಇದು ದೇಶ ಭಾರತ. ಯಾವ ಭಾರತ? ಅಫ್ಜಲ್ ಖಾನಿಗೆ ನೀರು ಕುಡಿಸಿರ್ತಕ್ಕಂಥ ಶಿವಾಜಿ ವಂಶಸ್ಥರು ಇರ್ತಕ್ಕಂಥ ನೆಲ ಭಾರತ. ಬಾಬರ್ನನ್ನು ಓಡಿಸಿರ್ತಕ್ಕಂಥ ದೇಶ ಭಾರತ. ಮೀರ್ ಭಾಂಕಿಯನ್ನು ಓಡಿಸಿರ್ತಕ್ಕಂಥ ದೇಶ ಭಾರತ. ಈ ಭಾರತದಲ್ಲಿ ತಾಂಟುವ ಪರಿಕಲ್ಪನೆಗಳಿಲ್ಲ. ಯಾರಾದರೂ ರಾಷ್ಟ್ರ ವಿರೋಧಿ ಕೃತ್ಯವನ್ನು ಮಾಡಿದರೆ ಅವನನ್ನು ಅಟ್ಟಾಡಿಸುವಂಥ ರಾಷ್ಟ್ರ ಭಾರತ. ಪಾಕಿಸ್ತಾನಕ್ಕೆ ಸರ್ಜಿಕಲ್ ಸ್ಟ್ರೈಕ್ ಮುಖಾಂತರ ಉತ್ತರ ಕೊಟ್ಟಿರುವ ನರೇಂದ್ರ ಮೋದಿಯ ಆಡಳಿತ ಇರುವ ದೇಶ ಭಾರತ. ಹಾಗಾಗಿ ನಾವು ಭಯಪಡ್ತಕ್ಕಂಥವರಲ್ಲ. ಆದರೆ ನಾವು ಪ್ರಜಾಪ್ರಭುತ್ವದ ಪರಿಕಲ್ಪನೆ ಅಡಿಯಲ್ಲಿ ವಿಚಾರಧಾರೆ ಮೇಲೆ ಸಿದ್ಧಾಂತ ಇರ್ತಕ್ಕಂಥ ನಂಬಿಕೆ ಇರ್ತಕ್ಕಂಥವರು, ಸಂವಿಧಾನದ ಮೇಲೆ ನಂಬಿಕೆ ಇರ್ತಕ್ಕಂಥವರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸನ ಆಧಾರದಲ್ಲಿ ಆಡಳಿತ ಮಾಡ್ತಕ್ಕಂಥವರು. ಹಾಗಾಗಿ ರಾಷ್ಟ್ರ ವಿರೋಧಿ ಕೃತ್ಯವನ್ನು ಈ ದೇಶದಲ್ಲಿ ಪಾಕಿಸ್ತಾನ ಪರವಾಗಿ ಜೈಕಾರ ಹಾಕುವಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಸಹಿಸೋದಿಲ್ಲ. ರಾಷ್ಟ್ರ ವಿರೋಧಿಗಳ ಹಡೆಮೆರೆ ಕಟ್ಟುವುದು ಭಾರತೀಯ ಜನತಾ ಪಾರ್ಟಿ. ರಾಷ್ಟ್ರ ಪ್ರೇಮಿ, ಯಾವುದೇ ಮತ ಇರಲಿ, ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಪಂಥ ಇರಲಿ, ಅವ ರಾಷ್ಟ್ರಭಕ್ತ, ಅವ ನಮ್ಮ ಸಹೋದರ ಅಂತ ಸ್ವೀಕಾರ ಮಾಡತಕ್ಕಂಥ ದೇಶ ಪಾರ್ಟಿ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ. ಸರ್ಕಾರ ಸುಮಾರು 20 ಲಕ್ಷ ಕೋಟಿ ರೂಪಾಯಿ ಆತ್ಮನಿರ್ಭರ ಭಾರತ ತಂದಿರತಕ್ಕಂಥದ್ದು ನಾವೆಲ್ಲರೂ ಕೂಡ ನೆನಪಿಸ್ಕೊಳ್ಬೇಕು. ಮತ್ತು ಯಾರು ಅರ್ಹ ಫಲಾನುಭವಿಗಳಿದ್ದಾರ ಅವ್ರಿಗೆ ಮುಟ್ಟಿಸ್ತಕ್ಕಂಥದ್ದಕ್ಕೆ ನೀವು ಎಲ್ಲರೂ ಮಾಡಿ ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾದಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ ಇದೆ.
ಇದರ ಮಧ್ಯದಲ್ಲಿ ನಮ್ಮ ರಾಜ್ಯದ ಜವಾಬ್ದಾರಿಯನ್ನು ಹೊತ್ತು ಇಡೀ ರಾಜ್ಯದ ಉದ್ದಗಲಕ್ಕೂ ಓಡಾಡಿ ತಂಡಗಳ ರಚನೆ ಮಾಡಿ ನಮ್ಮನ್ನೆಲ್ಲ ಕೆಲಸಕ್ಕೆ ಹಚ್ಚಿದ್ರು ನಮ್ಮ ಅಧ್ಯಕ್ಷರು. ಗ್ರಾಮ ಪಂಚಾಯತಿ ಚುನಾವಣೆ ಪೂರ್ವದಲ್ಲಿ 2 ಸುತ್ತು ನಮ್ಮನ್ನು 6 ಜಿಲ್ಲೆ 8 ಜಿಲ್ಲೆಗಳಿಗೆ ತಂಡ ಮಾಡಿ ಕಳಿಸಿದ್ರು. ನನ್ನ ನೇತೃತ್ವದಲ್ಲಿ 2 ಸಾರಿ ತಂಡ ಮಾಡಿ ಕಳಿಸಿದ್ರು. 6 ತಂಡಗಳನ್ನು ಮಾಡಿ ಇಡೀ ರಾಜ್ಯದಲ್ಲಿ ಇವತ್ತು ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಪಂಚಾಯತಿಯಲ್ಲಿ ಸಾಧ್ಯ ಆಗಿದ್ದರೆ ಅದರ ಪ್ರಯತ್ನ ನಮ್ಮ ರಾಜ್ಯ ಅಧ್ಯಕ್ಷರು ಮಂಗಳೂರಿನ ಸನ್ಮಾನ್ಯ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಜಿ ಅವರಿಗೆ ಸಲ್ತದಂತ ಹೇಳಲಿಕ್ಕೆ ಬಯಸ್ತೇನೆ. ಅಷ್ಟೇ ಅಲ್ಲ, ಹೆಚ್ಚು ಸಾಮಾಜಿಕ ಕಳಕಳಿ ಕಾಳಜಿಯನ್ನು ಹೊಂದಿರತಕ್ಕಂಥ ರಾಜ್ಯ ಅಧ್ಯಕ್ಷರು ಎಲ್ಲ ವರ್ಗದವರಿಗೆ ಪ್ರಾತಿನಿಧ್ಯ ಸಿಗುವ ಹಾಗೆ ವ್ಯವಸ್ಥೆಯನ್ನು ಮಾಡಿ ಇವತ್ತು ಅತಿ ಹೆಚ್ಚು ರಾಜ್ಯದಲ್ಲಿ ನಾವು ಪಂಚಾಯತ್ಗಳನ್ನ ಗೆದ್ದಿದ್ವಿ. ಇವತ್ತು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕೂಡ 500 ಜನ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಗೆದ್ದು ಬಂದಾರಂತ ಕೇಳಿ ನನಗೆ ಭಾಳ ಸಂತೋಷ ಆಯಿತು. ಗೆದ್ದು ಬಂದಂಥ ಅವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸೋದ್ರ ಜೊತೆಯಲ್ಲಿ ಗೆಲ್ಲಿಸಿದಂಥ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಇವತ್ತು ಹರೀಶ್ ಪೊಂಜಾರವರು ಯುವ ನಾಯಕ ಶಾಸಕರಾಗಿ ಭಾಳ ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಇವತ್ತು ನಾನು ಬೆಳ್ತಂಗಡಿಗೆ ಬಂದಿರಲಿಕ್ಕೆ ಕಾರಣ ಅಂದರೆ ಹರೀಶ್ ಪೊಂಜಾರವರು. ಅವ್ರು ಹೇಳಿದ್ರೆ ನಾವು ಬರಲೇಬೇಕು ಅಂಥೇಳಿ ಆಯ್ತಪ್ಪ ಬರ್ತೀನಿ ಅಂತ ಹೇಳಿದೆ. ಬಂದ ಮೇಲೆ ನಾವು ಮಂಜೂರಾತಿ ಕೊಟ್ಟದ್ದು ಇವತ್ತು ಅಡಿಗಲ್ಲು ಮಾಡಿರ್ತಕ್ಕಂಥದ್ದು 25 ಕೋಟಿ ರೂಪಾಯಿ. ಆದ್ರೆ ನನಗೆ ಬಿಡಲಿಲ್ಲ ಅವರು. ನಮಗಿನ್ನೂ 25 ಕೋಟಿ ಹೆಚ್ಚಿನ ಅನುದಾನ ಕೊಡಬೇಕು ಅಂತ ಹೇಳಿದ್ರು. ಖಂಡಿತವಾಗಿಯೂ 25 ಕೋಟಿ ಹೆಚ್ಚಿನ ಅನುದಾನವನ್ನು ಕೊಟ್ಟು ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರು ಹೇಳ್ದಂಗೆ 50 ಕೋಟಿ ಅಂತ ಲೆಕ್ಕ ತಗೊಳ್ಬೇಕು. ಖಂಡಿತವಾಗಿಯೂ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಭಾಳಷ್ಟು ಜನ ನಮ್ಮನ್ನು ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಹಳ್ಳಿ ಒಳಗೆ ಕರ್ಕೊಂಡು ಹೋಗೋಂಥವ್ರು ಭಾಳ ಕಡಿಮೆ ಇರ್ತಾರೆ. ಅದರಲ್ಲಿ ಗುಡ್ಗಾಡ್ದಾಗಂತೂ ಕರ್ಕೊಂಡು ಹೋಗೋರು ಯಾರೂ ಇರೋದೇ ಇಲ್ಲ. ಆದರೆ ಇವತ್ತು ಹರೀಶ್ ಪೊಂಜಾರವರು ನನ್ನನ್ನು ಕಾಡಿನಲ್ಲಿ ಕರ್ಕೊಂಡು ಹೋಗಿ ಕಾಡಿನಲ್ಲಿ ವಾಸವಾಗಿರ್ತಕ್ಕಂಥ ಸುಮಾರು 200 ಕುಟುಂಬಗಳನ್ನ ಭೇಟಿ ಮಾಡಿಸಿ ಅವರ ಸಮಸ್ಯೆಯನ್ನು ನನ್ನ ಕಣ್ಣಾರೆ ಕಾಣುವ ಹಾಗೆ ಮಾಡಿದರು. ಅಷ್ಟೇ ಅಲ್ಲದೇ ನನಗೆ ಹೆಚ್ಚಿನ ಅನುದಾನ ಕೊಡಲಿಕ್ಕೂ ಕೂಡ ಪ್ರೇರಣೆಯನ್ನು ಮಾಡಿರ್ತಕ್ಕಂಥವ್ರು ಹರೀಶ್ ಪೊಂಜಾರವರು. ನಾನು ವಿಶೇಷವಾಗಿ 6 ಚುನಾವಣೆಯನ್ನು ಎದುರಿಸಿದ್ದೀನಿ. 5 ಚುನಾವಣೆಯಲ್ಲಿ ಭಾಳ ಭಾರಿ ಲೀಡ್ನಿಂದ ಗೆದ್ದೀನಿ. ಒಂದು ಸಾರಿ 1999ರಲ್ಲಿ ಚುನಾವಣೆನೇ ಮಾಡಲಿಲ್ಲ. ನಾನು ಇಲೆಕ್ಷನ್ ನಿಂತೆ 220 ಹೋಟ್ಲೆ ಸೋತಿದ್ದೆ. ಚುನಾವಣೆನೇ ಮಾಡಲಿಲ್ಲ ನಾನು. ಎಷ್ಟರ ಮಟ್ಟಿಗೆ ನಾನು ನಿರ್ಲಕ್ಷ್ಯ ಮಾಡಿದ್ದೆ ಚುನಾವಣೆ ಅಂದ್ರೆ, ಏಜೆಂಟ್ರನ್ನು ಕೂಡ ಈಗಿನ ಗಟ್ಟಲೆ ಎಲೆಕ್ಟ್ರಾನಿಕ್ ವ್ಯವಸ್ಥೆ ಇರಲಿಲ್ಲ, ಬ್ಯಾಲೆಟ್ ಪೇಪರ್ಸ್ ಇದ್ದು, ಏಜೆಂಟ್ರನ್ನು ಕೂಡ ನೇಮಿಸಿದ್ದಿಲ್ಲ ನಾನು. ನಮ್ಮೂರಿನಲ್ಲೇ 26 ಬೂತ್ನಾಗ ಏಜೆಂಟ್ರು ಇದ್ದಿದ್ದಿಲ್ಲ ಅಂತ. 220 ಹೋಟ್ಲೆ ಸೋತೆ ಆ ಸಾರಿ. ಅಂದ್ರೆ ನನಗೇನು ತಲೆ ಒಳಗಿತ್ತು, ಪೊಂಜಾರವ್ರೆ ಯಾಕೆ ಇದನ್ನು ಪ್ರಸ್ತಾಪ ಮಾಡಿದೆ ನಿಮ್ಮ ಮುಂದೆ ಅಂದ್ರೆ, ನೀವು ಹೊಸದಾಗಿ ಶಾಸಕರಾಗಿರಿ. ನಾನು ಅದೇ ಥರ ಭಾಳ ಉತ್ಸಾಹದ ಮನುಷ್ಯ. 40 ವರ್ಷಕ್ಕೆ ಶಾಸಕನಾದವ ನಾನು. ಭಯಂಕರ ಉತ್ಸಾಹದಾಗಿದ್ದೆ. ನನ್ನ ಬಿಟ್ಟು ಜನ ಯಾರಿಗೂ ಓಟ್ ಹಾಕೋದಿಲ್ಲ ತಿಳ್ಕೊಂಡಿದ್ದೆ. ಯಾಕಂದ್ರೆ ಅವರು ಬೆಂಕಿ ಹಾಕ್ತಿದ್ದರು ಕಬ್ಬಿಗೆ. ಕಾರ್ಖಾನೆ ಇರಲಿಲ್ಲ, ಒಂದೇ ಒಂದು ಇಡೀ ಜಿಲ್ಲೆಯಲ್ಲಿ ಕಾರ್ಖಾನೆ ಇತ್ತು. 2ನೇ ಕಾರ್ಖಾನೆ ಕಟ್ಟಿ ನಾನು ಚುನಾವಣೆಗೆ ಬರ್ತೀನಿ ಅಂತ ಹೇಳಿದ್ದೆ. 2ನೇ ಕಾರ್ಖಾನೆ ಕಟ್ಟಿ ಕಬ್ಬು ನುರಿಸೋದು ಪ್ರಾರಂಭ ಮಾಡಿ ಚುನಾವಣೆಗೆ ಹೋದೆ. ನನ್ನ ಬಿಟ್ಟು ಯಾರಿಗೆ ಹಾಕ್ತಾರಂದೆ. ಜನ ನನ್ನೇ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ನು ಮಾಡಿಬಿಟ್ರು. ಇಡೀ ಟೀಮನ್ನು ನಂದೇ ಗೆಲ್ಲಿಸಿದ್ರು, ಎಲ್ಲ ಮಾಡಿದರು. ಅದಕ್ಕಾಗಿ ಇದರಿಂದ ಮಲ್ಕೊಂಡು ಬಿಟ್ಟೆ. ಹೀಗಾಗಿ ಸೋತಿದ್ದೆ. ನಿಮಗೆ ಯಾಕೆ ನೆನಪು ಮಾಡಿಕೊಡ್ತೀನಂದ್ರೆ,
ನೀವೊಬ್ಬರು ಭಾಳ ಸರಳ ಸಜ್ಜನ ರಾಜಕಾರಣಿ ನಾನು ಕಣ್ಣಿಗೆ ಕಂಡಿದ್ದೀರಿ, ಒಳ್ಳೆ ಕೆಲಸಗಾರರಿದ್ದೀರಿ. ನಾನು ಭಾಳ ಕೆಲಸ ಮಾಡಿದ್ದೀನಿ ಅಂಥೇಳಿ ಮೈ ಮರೆಯುವಂಗಿಲ್ಲ. ಚುನಾವಣೆ ನನ್ನ ಚುನಾವಣೆ ಪ್ರಚಾರಕ್ಕೆ ಜೆ ಎಚ್ ಪಟೇಲರು, ರಾಮಕೃಷ್ಣ ಹೆಗಡೆ ಅವರು ಬಂದಿದ್ದರು. 50,000 ಜನ ಸೇರಿದ್ದರು ಸೋತಾಗ. 50,000 ಜನ. ಪಟೇಲ್ರಂದರು ಎಲ್ಲ ಮಗನೇ 50,000 ಗೆಲ್ತೀವಿ ಹೋಗತ್ತೇಳಿ ಹೋಗಿಬಿಟ್ರು. ಅದಕ್ಕೆ ಒಂದು ಹೇಳ್ತೀನಿ, ನೀವು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಇವತ್ತೇನು ಭಾಳ ಕಳಕಳಿ ಕಾಳಜಿಯಿಂದ ಕಾರ್ಯಕರ್ತರದ್ದು ಚುನಾವಣೆ ಮಾಡಿದ್ರಲ್ಲ, 500 ಜನರು ಗೆಲ್ಲುವಾಗ ನಮ್ಮ MP ಸಾಹೇಬರ ಮಾರ್ಗದರ್ಶನದೊಳಗೆ ಏನು ಕೆಲಸ ಮಾಡಿದ್ದೀವಿ ಅದು ನಿರಂತರವಾಗಿ ನಡಿಬೇಕು.